ನಮಸ್ಕಾರ. ತ್ರಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕುಂದಾಪುರ ಶೈಲಿಯ ಟೊಮೆಟೊ ಸಾರು. ಅದಕ್ಕೆ ಮೊದಲು ನಾವು ರಸಂ ಪೌಡ್ರ್ ತಯಾರಿ ಮಾಡಿಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ. ಸ್ವಲ್ಪ ಬಿಸಿಯಾದ ನಂತರ 4 ಸ್ಪೂನ್ ಕೊತ್ತಂಬರಿ, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ ಚೆನ್ನಾಗಿ ಹುರ್ಕೊಳ್ಳಿ. ಗ್ಯಾಸನ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಉದ್ದಿನಬೇಳೆ, 1/2 ಸ್ಪೂನ್ ಮೆಂತ್ಯ, ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಕರಿಬೇವು, ಅದು ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ, ಇಷ್ಟು ರೋಸ್ಟ್ ಆಗಬೇಕು. ಇದನ್ನು ತೆಗೆದಿಡಿರಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ಹಿಡಿಯಷ್ಟು ಕೆಂಪು ಮೆಣಸು ಅಂದರೆ ಘಾಟಿ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಫ್ರೈ ಆಗಿದೆ, ತೆಗೀರಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಈಗ ಒಟ್ಟಿಗೆ ಇದನ್ನ ಪೌಡ್ರ್ ಮಾಡ್ಕೊಳ್ಳಿ. ಈಗ ಪೌಡ್ರ್ ಆಗಿದೆ ನೋಡಿ, ರೆಡಿಯಾಗಿದೆ ನಮ್ಮ ರಸಂ ಪೌಡರ್. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಜಜ್ಜಿಕೊಂಡಿರುವ ಶುಂಠಿ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡಿ. ಆಯ್ತು, ಈಗ ಒಗ್ಗರಣೆ ನಾನು 4 ಟೊಮೆಟೊ ತಗೊಂಡು 3 ಹಸಿಮೆಣಸು ಹಾಕಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕಂತ ಕಂಡು ಹಾಕಿಕೊಳ್ಳಿ. ಸ್ವಲ್ಪ ಸಾರು ಜಾಸ್ತಿ ಮಾಡಿಕೊಳ್ಳೋದಾದರೆ ನೀವು ಜಾಸ್ತಿ ಹಾಕಿಕೊಳ್ಳಬಹುದು. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ.
ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಒಂದು ತುಂಡು ಬೆಲ್ಲ, ನಾವು ಬೇಯಿಸ್ಕೊಂಡಿರೋ ಬೇಳೆ ಹಾಕ್ತಿದ್ದೀವಿ. ಈಗ 1 ಕಪ್ಪಷ್ಟು ಬೇಳೆ ಹಾಕೋದ್ರಿಂದ ಸಾರು ಸ್ವಲ್ಪ ದಪ್ಪ ಬರುತ್ತೆ. ಈಗ ನಾವು ಮಾಡಿಟ್ಟುಕೊಂಡಿರೋ ರಸಂ ಪೌಡರನ್ನು ಹಾಕುವ. ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ರಸಂ ಪೌಡರ್ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಚಮಚ ಯೂಸ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಈಗ ಸಾರು ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ಕುಂದಾಪುರ ಶೈಲಿಯ ಟೊಮೆಟೊ ಸಾರು ರೆಡಿಯಾಗಿದೆ.